लास्ट बेंच ಓಕೆ ನಿಂಗಳ ಮುಗಿದ ಬಗ್ಗೆ ಜಾಸ್ತಿ ಅದು ಬಂದ್ಬಿಡಿ ಬಟ್ ಏನು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನನ್ನ ಆಡಿಯನ್ಸ್ ಮಾತೇನಲ್ಲ తెలుగు కంటిన్యూస్ ఉంటుంది కూడా ఇది తుಳುకు మేజర్ ಅದು ಕೂಡ ಪನಿ ಕಾಮಿಡಿ ಬೊಕ್ಕಿ ಸ್ಟೋರಿ ಅట్లా ಇದೆ ಎಲ್ಲ ಇಂಡಿಯನ್ ಹೋಗಿಲ್ಲ ಸ್ಟೋರಿ ಮಸ್ತ್ ಇಂಪ್ಯಾಕ್ಟ್ ಮೂರು ಇದೆ ನಾರ್ಮಲಿ ಅದು ಎಡ್ಡೆ ಬಂದ ಎಡ್ಡೆ ಸಿನಿಮಾ ಈಗ ಒಂದು 3 ಗಂಟೆ ಮೋಸೈತಿ ತುಂಬಾ ಸಿನಿಮಾ 2 ಗಂಟೆ 2 ನಿಮಿಷ ಗಮ್ಮತ್ ಎಂಜಾಯ್ ಮಾಡ್ತಾರೆ ಶೋಕ್ ಇದೆ ಸಿನಿಮಾ ಇನ್ನು ಪಾತ್ರದ ಬಗ್ಗೆ ವಾರಿತಿ ವಿಭಿನ್ನವಾದ ಪಾತ್ರ ಕಾಲೇಜ್ ಎಲ್ಲ ರಡ್ಡೆ ಸಿನಿಮಾ ರಂಗದ ಬೊಕ್ಕ ಲಾಸ್ಟ್ ಬೆಂಚ್ ಸೊ ರೇಟ್ ನನ್ನಲ್ಲ ಅಂತ ಇಷ್ಟಪಟ್ಟ ಕಾಲೇಜಿಗೆ ಅಂತ ಇನ್ವಾಲ್ವ್ಮೆಂಟ್ ಜೋರು ಉಂಟು ಜಾಸ್ತಿ ಉಂಟು ಆ್ಯಂಡ್ ಕಾಮಿಡಿ ಎಂಟೆ ವರ್ಕೌಟ್ ಆಗ್ತದೆ ಸೊ ಖುಷಿ ಆಗುತ್ತೆ ಎಂಜಾಯ್ ಮಾಡ್ತೇನೆ ನಾನು ಇನ್ನೀ ಫಸ್ಟ್ ಟೈಮ್ ಹೋಗಿದ್ದೆ ಆ್ಯಕ್ಚುಲಿ ಸಿನಿಮಾ ఇంక అప్పుడు క్రౌడ్ తోటి థియేటర్ ఇంట్రెస్ట్ అవుతుంది అంటే సినిమా తోటి ఆడియన్స్ ಕೆಲವು ಸೀನ್ ಹಿಂಗೆ ಬಿಸಿಲು ಆಗ್ತದೆ ಬಟ್ 5 ವರ್ಷ ಮುಂದೆ ಶೂಟ್ ಆಗಿನ ಸಿನಿಮಾ ಏನಿರ್ತದೆ ಈಗ ಕೆಲವು ಹಿಂಗೆ ಫ್ರೆಶ್ ಆಗುತ್ತೆ ಅದು ಸೀನಾ ಎಸ್ ಸೊ ಟೋಟಲ್ ಎಂಜಾಯ್ ಮಾಡ್ತಾರೆ ಸಿನಿಮಾ ಥ್ಯಾಂಕ್ ಯು ಸೊ ಮಚ್.